ಪತ್ರೊಡೆಗೆ ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆ ಆಯುಷ್ ಇಲಾಖೆ ಇತ್ತೀಚೆಗೆ ಸುಮಾರು 26 ಬೇರೆ ಬೇರೆ ಖಾದ್ಯಗಳಿಗೆ ತನ್ನ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳ ಪಟ್ಟಿಯಲ್ಲಿ ಲಿಸ್ಟಿಂಗ್ ಮಾಡಿದೆ. ಸೊ ಇಂಥ 26 ತಿಂಡಿಗಳ ಖಾದ್ಯಗಳ ಪೈಕಿ ತುಳುನಾಡಿನ ಅಥವಾ ಮಲೆನಾಡಿನ ಪತ್ರೊಡೆ ಕೂಡ ಒಂದು. ಸೊ ಹಾಗಾಗಿ ನಾವು ಇದಕ್ಕೊಂದು ಖುಷಿ ಪಡುವಂಥದ್ದು ಅಥವಾ ನಾವೊಂದು ಒಟ್ಟು ಇದೊಂದು ಸಂಭ್ರಮದ ಸಂದರ್ಭ. ಇಂತಹ ಸಂದರ್ಭದಲ್ಲಿ ಈ ಕೆಸುವಿನ ಬಗ್ಗೆ, ಈ ಪತ್ರೊಡೆ ಬಗ್ಗೆ ನಾವು ಒಂದಷ್ಟು ಮಾತನಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಜನಪದ ವಿದ್ವಾಂಸರಾಗಿರುವಂಥ ಮತ್ತು ನಿವೃತ್ತ ಶಿಕ್ಷಕರು ಆಗಿರುವಂಥ ಕೆ ಪೇಜಾವರ ಸರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಎಸ್ ಪತ್ರೊಡೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಸರ್. ಪತ್ರೊಡೆಯನ್ನು ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳ ಪಟ್ಟಿಗೆ ಸೇರಿಸಿದೆ. ನೀವು ಇಂತಹ ಸಂದರ್ಭದಲ್ಲಿ ಪತ್ರೊಡೆ ಬಗ್ಗೆ ಏನು ನೆನಪು ಮಾಡಿಕೊಳ್ತೀರಿ ಸರ್? ಖಂಡಿತವಾಗಿ ಸರ್, ನಾವು ತುಳುವರು ಪ್ರಕೃತಿಯಲ್ಲಿ ಸಿಗತಕ್ಕಂತ ಅನೇಕ ವಸ್ತುಗಳಲ್ಲಿ ತಿಂಡಿಗಳನ್ನು ಮಾಡಿದವರು. ಹೌದು, ಅನೇಕ ತಿಂಡಿಗಳನ್ನ. ಇವತ್ತು ಈ ಪತ್ರೊಡೆ ಎನ್ನುವಂಥದ್ದು ನಮ್ಗೆ ಆಯುಷ್ ಇಲಾಖೆಯಿಂದ ಅಥವಾ 26 ತಿಂಡಿಗಳಲ್ಲಿ ಒಂದಾದ್ರೆ, ನಾವು ಮಾಡಿದಂತ ಮಸಾಲಾ ದೋಸೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸುದ್ದಿಯಾಗಿತ್ತು. ಖಂಡಿತ ಅಲ್ವಾ? ಹೌದು. ಆ ಮಸಾಲಾ ದೋಸೆಯನ್ನು ಕೂಡ ನೆನಪಿಸ್ಕೊಳ್ಬೇಕು, ಅದು ನಮ್ಮ ತಿಂಡಿ ಅದು. ಖಂಡಿತ ನಮ್ಮದು. ಆಯ್ತಾ? ಅದೇ ರೀತಿ ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಾದಂತ ವಿಚಾರ ಏನಪ್ಪಾ ಅಂದ್ರೆ, ಈ ಪ್ರಕೃತಿಯಲ್ಲಿ ಸಿಗತಕ್ಕಂಥ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ನಾವು ಮಾಡುವಂತ ತಿಂಡಿಗಳಲ್ಲಿ ಈ ಪತ್ರೊಡೆ ಒಂದಾದ್ರೆ, ಮಂಜಲ್ ಇರತ್ತ ಗಟ್ಟಿ ಅಂತ ಮಾಡ್ತಾ ಇದ್ರು. ಇದು ಔಷಧೀಯ ಗುಣ ಇರತಕ್ಕಂತ ಒಂದು ತಿಂಡಿ. ಆಯ್ತಾ? ಸಾರ್ನೆ ದಡ್ಡಿ ಅಂತ ಒಂದು ಮಾಡ್ತಾ ಇದ್ರು, ಅದು ಕೂಡ ಔಷಧೀಯ ವಸ್ತು ತಿಂಡಿ ಅದು. ಮತ್ತೊಂದು ರೊಟ್ಟಿ ತಿಂಡಿ ಅಂತ ಮಾಡ್ತಾ ಇದ್ರು. ಯಾವುದು? ರೊಟ್ಟಿ ತಿಂಡಿ. ಹೌದು. ಅನಂತರ ಉಂಡೆ ಉಂಡಿ ಸಾರಾಯದ ಗಂಜಿ, ಇದೆಲ್ಲವೂ ಕೂಡ ನಮ್ಮ ಶರೀರಕ್ಕೆ ತಾಕತ್ತನ್ನು ಕೊಡತಕ್ಕಂತ ತಿಂಡಿಗಳು. ನಾವು ಎಲ್ಲ ಈ ಪ್ರಕೃತಿಯಲ್ಲಿ ಸಿಗತಕ್ಕಂತ ಇಂಥ ವಸ್ತುಗಳಲ್ಲಿ ನಾವು ಒಂದು ಔಷಧಿಯ ಗುಣಗಳನ್ನು ಕಂಡುಕೊಂಡವು ಅಲ್ವಾ ಸರ್? ಹೌದು, ಖಂಡಿತ. ಈಗ ಅಂದ್ರೆ ಅದ್ರ ಮಧ್ಯೆ ಇಲ್ಲಿ ಇರತಕ್ಕಂತ ಸಾಮಾನ್ಯವಾಗಿ ಕೈಗೆ ಎಟಕುವಂತ ವಸ್ತುಗಳನ್ನ ಸಾಮಾನ್ಯ ಜನರು ಕೂಡ ಅದನ್ನ ಮಾಡಿಕೊಂಡಲ್ಲಿ, ನಾನು ಅದೆಷ್ಟೋ ಬಾರಿ ಇದನ್ನ ನಮ್ಮ ಪತ್ರೊಡೆಯನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ತುಂಬಾ ಸರಿ ಹೇಳಿದ್ದೇನೆ. ಪತ್ರೊಡೆ ಎನ್ನುವಂಥದ್ದು ನಮ್ಮ ಅದ್ಭುತವಾದಂತ ತಿಂಡಿ, ಔಷಧಿಯ ಗುಣ ಇರತಕ್ಕಂಥ ತಿಂಡಿ. ವರ್ಷಕ್ಕೆ 1 ಸಾರಿ ಆದ್ರೂ ನಾವು ಅದನ್ನು ತಿನ್ಲೇಬೇಕು ಅಂತ ಹೇಳ್ಕೊಂಡು ನಮ್ಮ ಅಜ್ಜಿ ಪಿಜ್ಜಿಗಳೆಲ್ಲ ಮಾಡಿಕೊಡ್ತಾ ಇದ್ರು. ಈಗ ಇದು ಪೇಜಾವರ್ ಸರ್, ಬಾಲ್ಯದಲ್ಲಿ ನೀವು ಪತ್ರೊಡೆ ಮಾಡ್ತಾ ಇದ್ದ, ಪತ್ರೊಡೆ ತಿಂತಾ ಇದ್ದ ನೆನಪು ಏನಾದ್ರೂ ಇದ್ರೆ ಒಂಚೂರು ಹೇಳಿ. ಖಂಡಿತ ಉಂಟು ಸರ್, ಖಂಡಿತ ಉಂಟು. ನಾವು ಹಳ್ಳಿಯಲ್ಲಿ ಇದ್ದದ್ದು, ಪೇಜಾವರದ ಒಂದು ಹಳ್ಳಿಯಲ್ಲಿ ಇದ್ದದ್ದು ನಾವು. ಹೌದು. ನಮ್ಗೆ ಸಂಜೆ ಹೊತ್ತಿನಲ್ಲಿ ನೋಡಿ, ಅಲ್ಲಿ ಇರತಕ್ಕಂಥ ಪತ್ರೊಡೆ ಇರ್ಬಹುದು, ತೊಜಗ್ಗಿ ಇರ್ಬಹುದು, ತೇವು ಇರ್ಬಹುದು, ಅಥವಾ ಕೆಲವು ಸೊಪ್ಪುಗಳನ್ನ ನಮ್ಮ ತಾಯಿ ಅಥವಾ ತಂದೆ ತಾಯಿ ಒಟ್ಟು ಮಾಡ್ಲಿಕ್ಕೆ ಹೇಳ್ತಾ ಇದ್ರು. ನಾವು ಪತ್ರೊಡೆ ಮಾಡುವ ಮೊದಲನೇ ದಿನವೇ ಇದನ್ನ ತರಬೇಕು, ಕೆಸು ಅಂದ್ರೆ ತೇವು ಅಂತ ಹೇಳ್ತೀವಿ ನಾವು. ಅದನ್ನು ತಂದು ಅನಂತರ ಅದನ್ನ ಸುರುಳಿಯಾಗಿ ಅದನ್ನ ಮಾಡಿ ಅದನ್ನ ಬಾಡಿಸ್ತಾರೆ. ಅದನ್ನ ಹಸಿ ಮಾಡಬಾರ್ದಂತೆ. ಬಾಡಿಸಿ ಅನಂತರ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಡ್ಬೇಕು. ಬಟ್ಟೆಯಲ್ಲಿ ಯಾಕೆ ಕಟ್ಟಿಡ್ಬೇಕಂತ ಹೇಳಿದ್ರೆ, ಈ ನಮ್ಮ ಕೆಲವು ನೊಣಗಳು ಹೋಗೋದಾಗಿ ಅಥವಾ ಸ್ಯಾರೆಂಟಗಳೆಲ್ಲ ಅದಕ್ಕೆ ಹೋಗ್ಬಾರ್ದು, ಅದಕ್ಕೋಸ್ಕರ. ಹೌದು. ಆನಂತರ ಮರುದಿನ ಅದನ್ನ ಬಹಳ ಸಣ್ಣದಾಗಿ ಕೊಟ್ಟು ಅದಕ್ಕೆ ಬೇಕಾದಂತ ಎಲ್ಲ ಸಂಬಾರ ದಿನಸುಗಳನ್ನು ಹಾಕ್ತಾರೆ. ಆ ಸಂಬಾರ ದಿನಸುಗಳಲ್ಲಿ ಹಾಕುವುದರಲ್ಲಿ ಬಹಳ ಪ್ರಾಧಾನ್ಯವಾಗಿ ನಾವು ಗಮನಿಸಬೇಕಾದದ್ದು ಅನೇಕ ವಸ್ತುಗಳು. ಅಂದ್ರೆ ಓಮ ಇರ್ಬೋದು, ಕೊತ್ತಂಬರಿ ಇರ್ಬೋದು, ಸಾಸಿವೆ ಇರ್ಬೋದು, ಬೆಳ್ಳುಳ್ಳಿ, ಮತ್ತೆ ಒಳ್ಳೆ ಮೆಣಸು, ಆನಂತರ ಹರಸಿನ, ಕಪ್ಪಾಳ ಶುಂಠಿ, ಬೆಲ್ಲ, ಮತ್ತೆ ತೆಂಗಿನಕಾಯಿ, ಮತ್ತೆ ಇದನ್ನೆಲ್ಲ ಸೇರಿಸ್ಕೊಂಡು ಎಣ್ಣೆ ಮತ್ತು ಅದಕ್ಕೆ ಬಳಂತಾರೆ ಅಂತ ಹೇಳ್ತಾರೆ ನಾವು. ಇದು ಅಕ್ಕಿ ಅಲ್ಲ, ಬೆಳಂತಿ ಅಕ್ಕಿ ಅಂತ ಹೇಳ್ತಾರಲ್ಲ, ಹೌದು. ಇವನ್ನೆಲ್ಲ ಬಳಕೆ ಮಾಡಿಕೊಂಡು ಪತ್ರೊಡೆ ಏನಂತ ಅತ್ಯಂತ ಅದ್ಭುತವಾದಂತ ತಿಂಡಿ. ಇವತ್ತಿಗೂ ನಾನು ನೆನಪಿಸ್ಕೊಳ್ಬೇಕಾದ ತಿಂಡಿ ಸರ್. ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಿಜವಾಗಿಯೂ ಬಹಳ ಖುಷಿ ಆಯ್ತು. ಈಗ ಇವತ್ತಿನ ಸಂದರ್ಭದಲ್ಲಿ ಮಂಗಳೂರಿನ ಹೋಟೆಲ್ಗಳಲ್ಲಿ ಕೂಡ, ಕೆಲವು ಹೋಟೆಲ್ಗಳಲ್ಲಿ ಕೂಡ ಪತ್ರೊಡೆ ಇದೆ. ಖಂಡಿತ ಇದೆ ಸರ್, ಖಂಡಿತ ಇದೆ. ಅದು ಬರೀ ಹೋಟೆಲ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ತುಳುನಾಡಿನಲ್ಲಿ ಆಟಿಡೊಂಜಿ ದಿನ ಆಟಿಡೊಂಜಿ ಕೂಟ ಎಲ್ಲ ಮಾಡ್ತಾ ಇದ್ದಾರೆ. ಯಾವ ಆಟಿಯ ಕೂಟಕ್ಕೆ ಹೋಗಿ, ಯಾವ ಆಟಿಯ ದಿನಕ್ಕೆ ಹೋಗಿ ಆ ಹಬ್ಬಗಳನ್ನ ಮಾಡಿದಾಗ ಪತ್ರೊಡೆ ಇಲ್ಲದ ಹಬ್ಬವೇ ಇಲ್ಲ ಅಲ್ಲಿ. ಈಗ ಇದು ಕೆ ಪೇಜಾವರ್ ಅವರೇ,
ಸರ್ ಈ ಪತ್ರೊಡೆ ಮಾಡಿದ ಸಂದರ್ಭದಲ್ಲಿ ಕೂಡ ಮನೆಯವರು ಅದನ್ನು ಅಕ್ಕಪಕ್ಕದವರನ್ನು ಕರೆದು ಹಂಚಿ ತಿನ್ನುವಂಥದ್ದೆಲ್ಲ ಇರ್ತದೆ, ಹೌದಾ? ಯಾವ್ದು ಹೇಳಿ? ಪತ್ರೊಡೆ ಮಾಡಿದಾಗ ಹಾ. ಅದನ್ನು ಕೇವಲ ಅವರ ಮಾಡಿದವರು ಮಾತ್ರ ಅಲ್ಲ, ಅಕ್ಕಪಕ್ಕದ ಮನೆಯವರನ್ನು ಕೂಡ ಕರೆದು ಅವರಿಗೆ ಕೂಡ ಸ್ವಲ್ಪ ಕೊಡುವಂತದ್ದು ಅಥವಾ ಜೊತೆಗೆ ಕುಳಿತು ತಿನ್ನುವಂತದ್ದು ಇರ್ತದೆ ಅಲ್ವಾ? ಹೌದು, ಅದಂದ್ರೆ ಸರ್ ಎಂತ ಗೊತ್ತುಂಟಾ, ನಾವು ಅಪರೂಪಕ್ಕೆ ಮಾಡುವ ತಿಂಡಿ ಆದ ಕಾರಣ ನೋಡಿ, ಈ ಪತ್ರೊಡೆಯನ್ನ ನಾವು ಇಂಥ ಒಂದು ಮಳೆಗಾಲದ ಹೊತ್ತಿನಲ್ಲಿ ಮಾತ್ರ ಮಾಡ್ತೇವೆ, ಜೂನ್ ಜುಲೈ ತಿಂಗಳಲ್ಲಿ. ಹೌದು. ಅಂದ್ರೆ ಬೇರೆ ದಿನಗಳಲ್ಲಿ ಕೆಸು ಸಿಗುವುದಿಲ್ಲ. ಆ ಕಾರಣಕ್ಕಾಗಿ ಅದು ಅಪರೂಪಕ್ಕೆ ಮಾಡಿದಾಗ ಮನೆ ಪಕ್ಕದವರನ್ನ ಕರೀತಾರೆ. ಅದು ಮಾತ್ರ ಅಲ್ಲ, ನೀವು ಸಾರನಡ್ಡೆ ಮಾಡಿ ಅಥವಾ ಮಂಜಲ್ ರೊಟ್ಟಿ ಮಾಡಿ ಅಥವಾ ಇನ್ನಿತರ ಯಾವುದೇ ಔಷಧಿ ಗುಣ ಇರತಕ್ಕಂತ ಫುಡ್ ಗಳನ್ನ ಮಾಡಿದಾಗ ಮನೆ ಹತ್ತಿರದವರಿಗೆ ಕೊಟ್ಟು ತಿನ್ನುವಂತ ಗುಣ ನಮ್ಮ ತುಳುವರಲ್ಲಿ. ಹೌದು 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 ಹೌದು. ಅಂದ್ರೆ ಎಲ್ಲರ ಜೊತೆಯಾಗಿ ಹಂಚಿ ತಿನ್ನುವಂತ ಒಂದು ಸಂಪ್ರದಾಯ ಕೂಡ ಇದೆ ನೋಡಿ ಅದರಲ್ಲಿ. ಎಸ್, ನಾವು ಹಳೆ ಕಾಲದ ಕೆಲವು ತಿಂಡಿ ತಿನಿಸುಗಳು ಅದೆಲ್ಲವೂ ಮರೆತು ಹೋಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ಎಸ್, ಒಂದು ಸರ್ಕಾರನೇ ತನ್ನ ಏನು ಸಾಂಪ್ರದಾಯಿಕ ಆಹಾರ ಪದ್ಧತಿಗಳ ಪೈಕಿ ಇದನ್ನು ಕೂಡ ಒಂದು ಸೇರ್ಪಡೆ ಮಾಡಿರುವುದು ಅದ್ಭುತ ಅದ್ಭುತ ಅದ್ಭುತ. ಹೌದು, ಅದು ನಮ್ಮ ತುಳುನಾಡಿಗೆ ಸಿಕ್ಕಿದಂತ ದೊಡ್ಡ ಮನ್ನಣೆ ಅಂತ ನಾನು ತಿಳ್ಕೊಟ್ಟೆ. ಎಸ್, ಖಂಡಿತ ಖಂಡಿತ ಖಂಡಿತ. ಈ ಕಾರಣದಿಂದಾಗಿ ಮತ್ತೆ ಕೂಡ ಏನೋ ಪತ್ರೊಡೆ ಇನ್ನೊಂದಷ್ಟು ಜನಪ್ರಿಯ ಆಗಲಿ ಅಲ್ವಾ? ಸುದ್ದಿ ಆಗ್ತದೆ ಖಂಡಿತ ಸುದ್ದಿ ಆಗ್ತದೆ. ಇನ್ನು ಪ್ರತಿಯೊಬ್ಬರು ಯಾರು ಹೋದ್ರೆ ಪತ್ರೊಡೆ ಉಂಟು ಅಂತ ಕೇಳುವಂತ ದಿನಗಳು ಇನ್ನು ಬರ್ತದೆ ಮುಂದಿನ ದಿನಗಳಲ್ಲಿ. ಹೌದು ಸರ್, ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಕೆ ಪೇಜಾವರ್ ಅವರು ಎಸ್ ಅದನ್ನು ಈ ಒಂದು ಪತ್ರೊಡೆಯ ಬಗ್ಗೆ ಎಸ್ ಅವರ ನೆನಪುಗಳನ್ನು ಅವರ ಬಾಲ್ಯದ ಅಥವಾ ಹಳ್ಳಿಯ ದಿನಗಳಲ್ಲಿ ಯಾವ ರೀತಿ ಕೆಸುವನ್ನು ಏನೋ ಸಂಗ್ರಹಿಸಿ ಅನಂತರ ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಜೋಡಿಸಿಕೊಂಡು ಪತ್ರೊಡೆ ಮಾಡಿ ಹಂಚಿ ತಿಂತಾ ಇದ್ದೆವು ಅಕ್ಕಪಕ್ಕದ ಮನೆಯವರು. ಮತ್ತು ಎಸ್, ಯಾಕಂತ ಹೇಳಿದ್ರೆ ಅಪರೂಪದಲ್ಲಿ ಮಾಡುವಂಥ ಒಂದು ತಿಂಡಿ ತಿನಿಸೋದು ಎಲ್ಲ ಕಾಲದಲ್ಲೂ ಮಾಡಲಿಕ್ಕಾಗೋದಿಲ್ಲ. ಇಟ್ಸ್ ಅ ಸೀಸನಲ್ ಒನ್. ಏನು ಮಳೆಗಾಲದ ಸಂದರ್ಭದಲ್ಲಿ ಮಾತ್ರ ಕೆಸು ಅಥವಾ ತುಳುವಿನಲ್ಲಿ ಏನು ನಾವು ತೇವು ಅಂತ ಹೇಳ್ತೇವೆ, ಅದು ಲಭ್ಯವಾಗುತ್ತೆ. ಸೊ ಹಾಗಾಗಿ ಆ ಒಂದು ತಿಂಡಿ ಅಥವಾ ತಿನಿಸಿಗೆ ಕೂಡ ತುಂಬ ಮಹತ್ವ ಇರುವಂಥದ್ದು.